ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ಮಾಧ್ವಿ. ಮಾಧ್ವಿ. ಮಾಧ್ವಿ ಅಂದರೆ ಏನು? ಮಾಧ್ವಿ ಅಂದರೆ ಹೆಸರಲ್ಲ? ಹೆಸರು ಮನೇಲಿ ಇಟ್ಟು ನಿಂಗೆ ಅದು ಇಷ್ಟ ಆಯಿತು. ನಿನ್ನ ಹೆಸರು ನಿಂಗೆ ಇಷ್ಟವಾ? ಎಲ್ಲರೂ ಹೇಗೆ ಕರೀತಾರೆ ನಿನ್ನನ್ನು? ಮಾಧ್ವಿ. ಯಾರು ನಿಕ್ ನೇಮ್ ಕರೆಯೋದೇ ಇಲ್ಲವಾ? ಮನೆಯಲ್ಲಿ ಅಪ್ಪು ಅಂತ ಕರೀತಾರೆ. ಮತ್ತು ಸ್ಕೂಲಲ್ಲಿ ಎಲ್ಲ ನಿಕ್ ನೇಮ್ ಎಲ್ಲ ಏನಿಲ್ಲ? ಓಕೆ. ಯಾವ ಸ್ಕೂಲ್? ಸೌತ್ ಸ್ಕೂಲ್, ಒಳಕಾಡು. ಒಳಕಾಡು. ನಿಮ್ಮ ಮನೆ ಎಲ್ಲಿ? ಮನೆ ಕುರ್ಕಾಲು. ಅಲ್ಲಿ ಸ್ಕೂಲಿಂದ ಮನೆಗೆ ಎಷ್ಟು ದೂರ ಉಂಟು? ದೂರ ಅಲ್ಲಿಂದ 1 ಕಿಲೋಮೀಟರ್ ಇರ್ಬೋದು. 1 ಕಿಲೋಮೀಟರಾ? ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಬಸ್ಸಿನಿಂದ. ಬಸ್ಸಲ್ಲಿ? ಎಷ್ಟು ಗಂಟೆ ಬಸ್? ಬಸ್ 8:30. 8:30ಗೆ ಬಸ್ ಬರ್ತದೆ. ಸ್ಕೂಲ್ ಬಸ್ಸಾ? ಅಲ್ಲ, ನಮ್ಮದು ಲೋಕಲ್. ನೀವು ಒಬ್ಬಳೇ ಹೋಗ್ತೀಯ ಬಸ್ಸಲ್ಲಿ? ಅಮ್ಮ ಬಿಡ್ತಾರೆ. ಓಕೆ. ಅಮ್ಮ ಸಹ ಬರ್ತಾರಾ? ಅಮ್ಮ ನಿನ್ನ ಸ್ಕೂಲಿಗೆ ಬಿಟ್ಟು ಅಮ್ಮ ಎಲ್ಲಿ ಹೋಗ್ತಾರೆ? ಅಮ್ಮ ಮೆಡಿಕಲ್ಗೆ. ಮೆಡಿಕಲ್ಗಾ? ಮೆಡಿಕಲಲ್ಲಿ ಏನು ಮಾಡ್ತಾರೆ ಅಮ್ಮ? ಅಮ್ಮ ಮಾತ್ರೆ ಎಲ್ಲ ಕೊಡ್ತಾರೆ. ಹೌದಾ? ಹೋಗಿದ್ಯಾ ಮೆಡಿಕಲ್ಗೆ? ನಿಂಗೆ ಇಷ್ಟ ಆಯ್ತು ಅಲ್ಲಿ ಅದು ವಾತಾವರಣ? ಸ್ಮೆಲ್ಲೆಲ್ಲ ಜಾಸ್ತಿ ಅಲ್ಲ? ಅಮ್ಮನಿಗೆ ಪರವಾಗಿಲ್ಲ ಅಂತೆ ಅಲ್ಲಿ? ಸರಿ, ಇವತ್ತು ಏನು ತಿಂಡಿ ಮಾಡಿದ್ರು ಮನೆಯಲ್ಲಿ? ಪಲಾವ್ ಮಾಡಿದ್ರಾ? ನಿಂದೇನು ಫೇವ್ರೆಟ್ ತಿಂಡಿ? ನನ್ನದು ಪನ್ನೀರ್ ಫ್ರೈಡ್ ರೈಸ್, ಆಮೇಲೆ ಪಲಾವ್. ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾರಾ ಅಮ್ಮ? ಇಷ್ಟ ಆಗ್ತದೆ ನಿಂಗೆ? ಹೇಗೆ ಮಾಡ್ತಾರೆ ಅಮ್ಮ? ಅಮ್ಮ ಟೇಸ್ಟಿಯಾಗಿ ಮಾಡ್ತಾರೆ. ಟೇಸ್ಟಿಯಾಗಿ? ಹೊಟ್ಟೆಗಿಂತ ಒಳ್ಳೆ ಆಗ್ತದಾ? ಹೌದಾ? ಹಾಗಾದರೆ ನಿನ್ನ ಅಮ್ಮನಿಗೆ ಚೆಫ್ ಕಾರ್ಯಕ್ರಮಕ್ಕೆ ಹೋಗ್ಬೋದಾ ಅಂತಲ್ಲ, ಮಾಸ್ಟರ್ ಚೆಫ್ಗೆ ಹೇಳಿದ್ಯಾ ಹೋಗ್ಬೋದು ಅಂತ ಅಡುಗೆ ಕಾರ್ಯಕ್ರಮಕ್ಕೆ? ಬೇರೆ ಏನೆಲ್ಲ ಮಾಡ್ತಾರೆ ಅಮ್ಮ? ಬೇರೆ ದೋಸೆ, ಆಮೇಲೆ ಪಲಾವ್, ಪನ್ನೀರ್ ಫ್ರೈಡ್ ರೈಸ್, ಮತ್ತು ವೆಜ್ ಫ್ರೈಡ್ ರೈಸ್, ಆಮೇಲೆ ಶಾವಿಗೆ ಮಾಡ್ತಾರೆ. ತಿನ್ನೋದಿಲ್ವಾ? ನಾನ್ ವೆಜ್ ಅಷ್ಟು ಇಲ್ಲ, ಇಷ್ಟ ಇಲ್ಲ ಅಷ್ಟು. ಇಷ್ಟ ಅಲ್ವಾ? ಮನೇಲಿ ಮಾಡೋದೇ ಇಲ್ವಾ ನಾನ್ ವೆಜ್? ಹೇಗೆ ಮಾಡ್ತಾರೆ? ಎಗ್ ಕರಿ ಎಲ್ಲ ಮಾಡ್ತಾರೆ. ಚಿಕನ್ ಎಲ್ಲ ಮಾಡೋದಿಲ್ಲ? ನಿಂಗೆ ಇಷ್ಟ ಅಲ್ವಾ? ಅಷ್ಟು ಇಷ್ಟ ಅಲ್ಲ. ಮತ್ತು ನೀವು ಹೋಟೆಲ್ಗೆ ಹೋಗ್ತೀಯಾ? ಯಾವ ಹೋಟೆಲ್ಗೆ ಜಾಸ್ತಿ ಹೋಗೋದು? ಅದೊಂದು ಅಮ್ಮನ ಮೆಡಿಕಲ್ನ ಬದಿಯಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ. ಅಮ್ಮನ ಮೆಡಿಕಲ್ ಎಲ್ಲಿ? ಉಡುಪಿ, ಬೀಡಿನಗುಡ್ಡೆ. ಹೌದಾ? ಅಮ್ಮ ಹೇಗೆ ಬಸ್ಸಲ್ಲಿ ಹೋಗೋದಾ? ಅಲ್ಲ, ನಡ್ಕೊಂಡು ಅಥವಾ ಆಟೋ. ಹತ್ತಿರ ಉಂಟಾ? ಓಕೆ. ಮನೇಲಿ ಎಷ್ಟು ಜನ ಇದ್ದೀರಾ? ಒಂದು ಅಜ್ಜಿ ಮನೆಯಲ್ಲಿ 5, ನಮ್ಮದು ಮನೆಯಲ್ಲಿ 3 ಜನವಾ? ಯಾರೆಲ್ಲ? ಅಜ್ಜ, ಅಮ್ಮ, ನಾನು. ನೀನು 3. ಅಜ್ಜ ಏನು ಮಾಡ್ತಾರೆ? ಅಜ್ಜ ಕೂತ್ಕೊಳ್ತಾರೆ. ಕೂತ್ಕೊಂಡೇ ಇರೋದು ದಿನ? ಏನು ಕೆಲಸನೇ ಮಾಡೋದಿಲ್ಲ? ಆಚೆ ಈಚೆ ಹೋಗ್ತಾರೆ. ವಾಕಿಂಗ್ ಆಗ್ತದೆ ಆಚೆ ಈಚೆ ಹೋಗಿ. ಮತ್ತು ಅಜ್ಜಿ ಮನೆಯಲ್ಲಿದ್ದಾರೆ, ಕೆಲಸ ಮಾಡ್ತಾರೆ. ಹಾಗಿದ್ರೆ ಅಜ್ಜ ಮನೇಲಿ ಇರೋದಿಲ್ವಾ? ಅಜ್ಜ ನಮ್ಮದು ಮನೆಯಲ್ಲಿದ್ದಾರೆ. ಅಲ್ಲ, ಅಜ್ಜಿ ಮನೇಲಿ ಇರ್ತಾರೆ ಹೇಳಿದ್ವಿ, ಮತ್ತೆ ಅಜ್ಜ ಎಲ್ಲಿ ಇರ್ತಾರೆ? ಅಜ್ಜ ನಮ್ಮದು ಮನೆಯಲ್ಲಿ. ಅಜ್ಜ ಸಹ ಮನೇಲಿ ಇದ್ದಾರಾ? ಎಂತ ಹೆಸರು ಅಜ್ಜಂದು? ಅಜ್ಜನ ಹೆಸರು ಎಂತ? ರಾಮಪೇಂದ್ರ. ಮತ್ತು ಅಜ್ಜಿಯದು? ಗುಲಾಬಿ. ನಿಂಗೆ ಅಜ್ಜ ಮತ್ತು ಅಜ್ಜಿಯಲ್ಲಿ ಯಾರು ತುಂಬ ಇಷ್ಟ? ಇಬ್ರು ಕೂಡ. ಇಬ್ರು ಸಹ. ಯಾರು ಬೈಯೋದು ಜಾಸ್ತಿ? ಯಾರು ಬೈಯೋದು? ಅಜ್ಜಿ. ಅಜ್ಜಿಯಾ? ಯಾಕೆ ಅಜ್ಜಿಗೆ ಉಪದ್ರ ಮಾಡ್ತೀನಿ ನೀನು? ತಂಟೆ ಮಾಡಿದಕ್ಕೆ ಬೈತಾರೆ. ಎಂತ ತಂಟೆ ಮಾಡ್ತೀಯ ಹಾಗೆ? ಬೇಕಾದ ಕೆಲಸ ಎಲ್ಲ ಮಾಡ್ತೇನೆ ಅದಕ್ಕೆ. ಅಂದರೆ ಅದೆಲ್ಲ ಆ ಕಡೆ ಈ ಕಡೆ ಇಟ್ಟು ಬಿಡ್ತೇನೆ, ಅದಕ್ಕೆ ಬೈತಾರೆ. ಉಪದ್ರ ಮಾಡ್ತೀಯ, ಅದಕ್ಕೆ ಬೈಯೋದು? ಸರಿ, ಬರ್ತೀರಿ ಯಾವಾಗ ನಿಂದು? ನನ್ನದು ಜುಲೈ 7. ಜುಲೈ 7. ಹೇಗಿತ್ತು ಸೆಲೆಬ್ರೇಷನ್? ಒಳ್ಳೆದಿತ್ತು. ಒಳ್ಳೆಯಿತಾ? ಏನು ಮಾಡಿದರು? ಕೋಳಿ ಸಾರು ಮತ್ತು ಕೇಕ್ ಕಟ್ಟಿಂಗ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಮಾಡಿದ್ರ? ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಇಲ್ಲ, ಅಷ್ಟು ಗಮ್ಮತ್ತು ಮಾಡಲಿಲ್ಲ, ನಮ್ಮದು ಮನೆಯಲ್ಲಿ. ಅಮ್ಮ ಏನು ಗಿಫ್ಟ್ ಮಾಡಿದರು? ಅಮ್ಮ ಗಿಫ್ಟ್ ಡ್ರೆಸ್ಸಾ? ಇವತ್ತು ಹಾಕಿದ್ದಾಳೆ ಇದೇ ಡ್ರೆಸ್ಸಾ? ಇದೆಯಾ? ಎಲ್ಲಿ ತಗೊಂಡಿದಂತೆ? ಅದು ಗೀತಾಂಜಲಿ. ನೀವು ಹೋಗ್ತೀಯ ಶಾಪಿಂಗ್ ಎಲ್ಲ? ಅಷ್ಟಿಲ್ಲ. ಅಮ್ಮ ಜಾಸ್ತಿ ಹೋಗ್ತಾರಾ? ಅಮ್ಮ ಸಹ ಹೋಗೋದಿಲ್ಲ. ಸರಿ, ನಿಂದು ಫೇವ್ರೆಟ್ ಹಾಬಿ ಯಾವುದು? ಹಾಬಿ ಅಂದರೆ ನಿಮಗೆ ಒಂದು ಹವ್ಯಾಸ ಅಂತ ಇರ್ತದಲ್ಲ, ಲೈಕ್ ಫ್ರೀ ಟೈಮಲ್ಲಿ ಏನಾದರೂ ಮಾಡ್ತಿ, ಓದೋದು ಬಿಟ್ಟು? ಆಟ ಆಡೋದು. ಆಟ ಆಡೋದು ಮಾತ್ರವಾ? ಡ್ರಾಯಿಂಗ್ ಅದೆಲ್ಲ ಏನಿಲ್ವಾ?
ಕ್ರಾಫ್ಟ್ ಮಾಡ್ತೀಯಾ? ಏನೆಲ್ಲ ಕ್ರಾಫ್ಟ್ ಮಾಡಿದ್ಯಾ? ಅಂದರೆ ಫ್ಲವರ್, ಆಮೇಲೆ ಅದೊಂದು ಕಟ್ ಮಾಡಿ ಒಂದು ಚಿತ್ರ ಎಲ್ಲ ಮಾಡ್ತೇನೆ. ಅದರಲ್ಲಿ A4 ಶೀಟಲ್ಲೆಲ್ಲ ಅಂಟಿಸಿ ಮೇಲೆ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ. ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಇಲ್ಲ. ಏನಾಗಲಿಲ್ಲ? ಪ್ರತಿಭಾ ಕಾರಂಜಿ ಎಲ್ಲ ಅಭಿನಯ ಗೀತೆ ಆಗಿತ್ತು, ಅದು ಬೇಡ ಅಂತ ಹೇಳಿದ್ರು. ಅದು ಇನ್ನೊಬ್ಬಳು ಸೆಟ್ ಆದ್ಲಂತೆ. ಓಕೆ. ಅದಕ್ಕೆ. ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 40 ಹತ್ತಿರ ಬಂದಿದ್ರು. ಅಷ್ಟು ಜನ ಇದ್ದಾರೆ? ಅದರಲ್ಲಿ ನೀನು ಎಷ್ಟನೇ ಅವಳು? ಅಂದರೆ ಈಗ ರೋಲ್ ನಂಬರ್ ಇರ್ತದಲ್ಲ? 17. ಸೊ ಎಷ್ಟನೇ ಬೆಂಚಲ್ಲಿದೆಯಾ? ನಾನು ಫಸ್ಟ್ ಬೆಂಚಲ್ಲಿದೆಯಾ? ಸೊ ಕ್ವಶನ್ಸ್ ಎಲ್ಲ ಜಾಸ್ತಿ ನಿಮಗೆ ಕೇಳ್ತಾರಾ ಇಲ್ಲ ಲಾಸ್ಟ್ ಬೆಂಚ್ನಲ್ಲಿ ಕೇಳ್ತಾರಾ? ಮಿಕ್ಸ್. ಸ್ಕೂಲಲ್ಲಿ ನಿದ್ರೆ ಮಾಡ್ತೀಯಾ ಕ್ಲಾಸ್ ಆಗುವಾಗ? ಇಲ್ಲ. ಒಮ್ಮೆ ಸಹ ಇಲ್ವಾ? ಯಾರು ನಿಮ್ಮ ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆಯೋರು? ಅದು ಯಾರು ಸಹ ಅಂದರೆ ಎಲ್ಲರೂ ತೆಗಿತಾರೆ. ಇಲ್ಲ ನೀನು ಹೇಗಿದ್ಯಾ ಮಾರ್ಕ್ಸ್ ತೆಗೆಯೋದ್ರಲ್ಲಿ? ಆವ್ರೇಜಲ್ಲಿದ್ಯಾ ಅಥವಾ ಹೈ ಲೆವೆಲ್? ಸ್ವಲ್ಪ ಕಮ್ಮಿ. ಅದೇನು ಮ್ಯಾಥ್ಸಲ್ಲಿ ಕಡಿಮೆ ಆದ? ಅದು ಲೆಕ್ಕ ಸ್ವಲ್ಪ ಕಷ್ಟ ಆಗ್ತದಾ? ಕನ್ಫ್ಯೂಷನ್ ಆಗ್ತದೆ. ಅಮ್ಮನ ಹತ್ರ ಹೇಳಿಕೊಳ್ಳಿಕ್ಕೆ ಹೇಳ್ಬೇಕು. ಟ್ಯೂಷನ್ಗೆ ಹೋಗ್ತೇನೆ. ಟ್ಯೂಷನ್ಗೆ ಹೋಗ್ತೀಯಾ? ಎಷ್ಟು ಗಂಟೆಯಿಂದ? 4:30 ಇಂದ 7:30 ತನಕ. ಮತ್ತು ಹೋಮ್ವರ್ಕ್ಸ್ ಎಲ್ಲ ಯಾವಾಗ ಮಾಡೋದು? ಮನೆಗೆ ಬರುವಾಗ ಎಷ್ಟು? 7:30 8 ಆಗ್ತದಾ? ಬಂದು ಸ್ನಾನ ಮಾಡಿ ಎಲ್ಲ ದೀಪ ಇಟ್ಟೆಲ್ಲ ಮಾಡ್ತೇನೆ. ಎಷ್ಟು ಗಂಟೆಗೆ ಮಲಗ್ತೀಯಾ? ಒಂದು 9-10. 9ರಿಂದ 10 ಅಷ್ಟೊತ್ತಿಗೆ ಮಲಗ್ತೀಯಾ? ಮತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 7 ಗಂಟೆಗೆ. ಎಕ್ಸಾಮ್ ಟೈಮ್ಗೆ ಹೇಗೆ ಪ್ರಿಪರೇಷನ್ ಎಲ್ಲ ಇರ್ತದೆ ನಿಮ್ಮದು? ಅಂದರೆ ನಿಮಗೆ ಟೈಮ್ ಸಿಗೋದಿಲ್ಲಲ್ಲ, 7:30 ತನಕ ಟ್ಯೂಷನ್ ಆಯಿತು, ಮತ್ತು ಬಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಮಲಗ್ತೀಯ. ಬಟ್ ಎಕ್ಸಾಮ್ ಟೈಮಲ್ಲಿ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ? ಬೆಳಿಗ್ಗೆ 6:30 ಎದ್ದು ಓದ್ತೇನೆ. ಬೆಳಿಗ್ಗೆ ಬೇಗ ಹೇಳ್ತೀಯಾ? ನಿಮಗೆ ಕ್ಲಾಸಲ್ಲೆಲ್ಲ ಹೇಗೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ? ಅಂದರೆ ಇವತ್ತು ಪಾಠ ಮಾಡಿದ್ದಾರೆ, ನೆಕ್ಸ್ಟ್ ಡೇ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಹೇಗೆ? ಕನ್ನಡದಲ್ಲಿ ಕೇಳ್ತಾರೆ. ಕನ್ನಡದಲ್ಲಿ ಪಾಠ ಮಾಡುವಾಗ ಮಧ್ಯದಲ್ಲೇ ಕೇಳ್ತಾರೆ. ಇಂಗ್ಲೀಷಲ್ಲಿ ಕೇಳಲ್ಲ, ಆಮೇಲೆ ಮರುದಿನ ಕೇಳೋದು. ಹಾಗೆ. ಮತ್ತು ಮ್ಯಾಥ್ಸ್ ಕ್ಲಾಸ್ ಹೇಗೆ ಆಗ್ತದೆ ನಿಮಗೆ? ಒಳ್ಳೆಯದಾಗ್ತದೆ. ಯಾರು ನಿಮಗೆ ಮ್ಯಾಥ್ಸ್ಗೆ ಟೀಚ್ ಮಾಡುವವರು? ಭಾರ್ಗವಿ ಮ್ಯಾಮ್. ಮತ್ತು ಇಂಗ್ಲೀಷ್ ಕನ್ನಡ ಅದೆಲ್ಲ? ಕನ್ನಡಕ್ಕೆ ವಿನಯ ಮ್ಯಾಮ್, ಅವರು ನಮ್ಮದು ಕ್ಲಾಸ್ ಟೀಚರ್. EVSಗೆ ಸುಮಲತಾ, ಇಂಗ್ಲೀಷಿಗೆ ಸೌಮ್ಯ, ಆಮೇಲೆ ಮ್ಯಾಥ್ಸಿಗೆ ಭಾರ್ಗವಿ. ಸೊ ನಿಮ್ಮ ಕ್ಲಾಸ್ ಲೀಡರ್ ಯಾರು? ಲೀಡರ್ ಒಂದು ಸನ ಅಂತ, ಆಮೇಲೆ ಕೌಶಲ್. ಇಬ್ಬರಿಬ್ಬರಾ? ಹುಡುಗಿಯರಿಗೊಬ್ರು ಹುಡುಗರಿಗೊಬ್ರು? ಇದು ಫಸ್ಟ್ ಲೀಡರ್ ಸನ, ಅವಳಿಲ್ಲದಿದ್ದಾಗ ಅವನ್ ಅಸಿಸ್ಟೆಂಟ್ ಥರ. ಸೊ ನೀನು ಯಾವಾಗಾದರೂ ಲೀಡರ್ ಆಗಿದ್ಯಾ? ಇಲ್ಲ, ನೀವು ಅಲ್ಲ. ಹಾಗೆ ಇನ್ನು ಆಗಬೇಕು ಅಂತ ಇಷ್ಟ ಉಂಟಾ? ಸಪೋಸ್ ಈಗ ನೀನು ಕ್ಲಾಸ್ ಲೀಡರ್ ಆದರೆ ಹೇಗೆ ಕ್ಲಾಸ್ ಸೈಲೆನ್ಸ್ ಎಲ್ಲ ಮೇಂಟೈನ್ ಮಾಡ್ತೀಯಾ? ಒಳ್ಳೇದು ಮಾಡ್ತೇನೆ. ಅದೇ ಒಳ್ಳೇದಂದ್ರೆ ಹೇಗೆ ಗಲಾಟೆ ಮಾಡ್ತಾ ಇರ್ತಾರಪ್ಪ? ನಾನು ಅವರಿಗೆ ಎಂತ ಮಾಡೋದಂತ ಗೊತ್ತಾಗಲ್ಲ, ಅವರು ಕೇಳುವುದೇ ಇಲ್ಲ. ಅಷ್ಟು ಜೋರಿದ್ದಾರಾ? ಸೊ ಅವ್ರಿಗೆ ಎಂತ ಪನಿಷ್ಮೆಂಟ್ ಕೊಡೋ ಹಾಗೆ ಮಾಡ್ತೀಯ? ಅವರು ಪನಿಷ್ಮೆಂಟ್ ಕೊಟ್ಟರೆ ಸಹ ಅವರು ಕೇಳುವುದೇ ಇಲ್ಲ. ಅಷ್ಟು ಜೋರಿದ್ದಾರಾ? ಯಾರು ತುಂಬಾ ಗಲಾಟೆ ಮಾಡುವರು? ಹುಡುಗಿಯರು ಬಾಯ್ಸ್ ಗರ್ಲ್ಸ್ ಪಾಪ ಇದ್ದಾರಾ? ಸ್ಕೂಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇರ್ತದಾ? ಅಂದರೆ ಲೈಕ್ ಚಾಕ್ಲೇಟ್ ತಗೊಂಡು ಹೋಗೋದು ಆ ಥರ ಎಲ್ಲ ಇರ್ತದಾ? ಏನು ಕೊಟ್ಟಿದೆ ಈ ಸಲ ಸ್ಕೂಲ್ಗೆ? ನನಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಬರ್ಡೇ ಆಗುವಾಗ ರಜೆ ಸಿಕ್ಕಿತ್ತು ಮಳೆಗಾಲಕ್ಕೆ, ಹಾಗಾಗಿ ಕೊಡ್ಲಿಕ್ಕೆ ಆಗಲಿಲ್ಲ. ಮಳೆಗಾಲಕ್ಕೆ ರಜೆ ಸಿಕ್ಕಿತ್ತಾ? ಎಷ್ಟು ದಿವಸ ರಜೆ ಸಿಕ್ಕಿತ್ತು ಮಳೆಗಾಲಕ್ಕೆ? ಒಂದು 10 ದಿನ ಉಂಟು. 10 ದಿನದ ರಜೆ ಸಿಕ್ಕಿದೆ. ಎಂತ ಮಾಡಿದ್ಯಾ? ಮನೆಯಲ್ಲಿ ಆಟ ಆಡ್ತಿದ್ದೆ. ಮಳೆ ಇತ್ತಲ್ಲ, ಹೇಗೆ ಆಟ ಆಡ್ತಿದ್ದಿ? ಅಲ್ಲ, ಒಳಗೆ. ಏನೆಲ್ಲ ಗೇಮ್ಸ್ ಇತ್ತು? ಬೊಲ್ಲ ಎಲ್ಲ ಬಂದಿತ್ತು. ಆಮೇಲೆ ಅದರಲ್ಲೆಲ್ಲ ನಾವು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡ್ತಿದ್ದೇವೆ, ಟ್ಯೂಬಲ್ಲೆಲ್ಲ. ಹೌದು, ಅಷ್ಟು ಬೊಲ್ಲ ಬಂದಿತ್ತು ನಿಮ್ಮ ಮನೆ ಹತ್ರ? ಹೌದು, ಅದು ಅತ್ತೆ ಮನೆ ಕೆಳಗೆ ಹೋಗುವಾಗ ಅಲ್ಲಿ ಹತ್ತಿರ ಅಲ್ಲೆಲ್ಲ ಬೊಲ್ಲ ಬರ್ತದೆ, ಮೇಲೆ ತನಕ ಬಂದಿತ್ತು. ಅದರಲ್ಲಿ ನಾನು ಟ್ಯೂಬಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೆ. ನಿಂಗೆ ಹೆದರಿಕೆ ಆಗಲಿಲ್ವಾ ನಿಮ್ಮ ಮನೆ ತನಕ ಬಂದಿದ್ರೆ? ಇಲ್ಲ, ಮಾವನವರೆಲ್ಲ ಇದ್ರು. ಓ, ಹಾಗೆ ನಿಂಗೆ ಅವ್ರು ಸೇವ್ ಮಾಡ್ತಾರೆ ಅಂತ ಒಂದು ಧೈರ್ಯ ಇತ್ತು. ಸಪೋಸ್ ಸ್ಕೂಲ್ ಇದ್ದಿದ್ರೆ ಹೇಗೆ ಹೋಗ್ತಿದ್ಯಾ ಬೊಲ್ಲದಲ್ಲಿ? ಅದು ಸ್ಕೂಲ್ ಆಗಿರ್ಲಿಲ್ಲ, ಆಮೇಲೆ ಇದ್ದಿತ್ತು, ರಜೆ ಕೊಡ್ಲಿಲ್ಲ ಅಂತ ಅನ್ಕೋ, ಹೇಗೆ ಹೋಗ್ತಿದ್ಯಾ? ನಡ್ಕೊಂಡು. ಅದು ಬೊಲ್ಲ ಹತ್ತೆ ಮನೆ ಹತ್ತಿರ ಅಲ್ಲ, ನಮ್ಗೆ ಈಚೆಯಿಂದ ಹೋಗ್ಲಿಕ್ಕೆ ರೋಡಿನ ಆಚೆ. ಓಕೆ, ಅದು ರೂಟ್ ಬೇರೆ ಇದು ರೂಟ್ ಬೇರೆ. ಸೊ ಈಗ ಇಲ್ಲಿಗೆ ಪ್ರಿಪೇರ್ ಆಗಿ ಬಂದಿದ್ಯಲ್ಲ, ಯಾರು ನಿಂಗೆ ಮೇಕಪ್ ಎಲ್ಲ ಮಾಡಿದ್ದು? ಅಮ್ಮ. ಹೇಗೆ ಮೇಕಪ್ ಮಾಡಿದ್ರು? ಪೌಡರ್ ಎಲ್ಲ ಹಾಕಿ, ಲಿಪ್ಸ್ಟಿಕ್ ಎಲ್ಲ ಹಾಕಿ, ಆಮೇಲೆ ಐಬ್ರೋ ಎಲ್ಲ ಹಾಕಿ. ಸೊ ನಿಂಗೆ ಮೇಕಪ್ಪಲ್ಲಿ ಏನು ತುಂಬ ಇಷ್ಟ? ನನಗೆ ಮೇಕಪ್ಪಲ್ಲಿ ಲಿಪ್ಸ್ಟಿಕ್ ಇಷ್ಟನಾ? ಎಷ್ಟು ಕಲರ್ಸ್ ಇದೆ ಲಿಪ್ಸ್ಟಿಕ್?
ಪಿಂಕ್, ಹ್ಞೂ ರೆಡ್, ಹ್ಞೂ ಆಮೇಲೆ ಲೈಟ್ ಪಿಂಕ್. ಹ್ಞೂ ಎಲ್ಲ ಪಿಂಕ್ ಶೇಡಲ್ಲೇ ಇರೋದು, ಹ್ಞೂ ಬೇರೆ ಶೇಡ್ಸ್ ಇಲ್ಲ. ಪಿಂಕ್ ಮತ್ತು ರೆಡ್. ರೆಡ್ಡಾ? ನಿಂದು ಫೇವ್ರೆಟ್ ಕಲರ್? ಬ್ಲೂ. ಬ್ಲೂ. ಓಕೆ. ಮತ್ತು ಇದು ವಾಚ್ ಎಲ್ಲ ಯಾರು ಕೊಡಿಸಿದ್ದು? ಅತ್ತೆ. ಅತ್ತೆ ಕೊಡಿಸಿದ್ದ ಬರ್ತ್ಡೇಗೆ ಅಲ್ಲ ಹೀಗೆ ಕೊಟ್ರಾ? ಹೀಗೆ ಹೀಗೆ ಇರಲಿ ಗಿಫ್ಟ್ ಅಂತೇಳಿ ಒಂದು ಕೊಟ್ಟು ಬಿಟ್ರು. ಹಾಂ. ಸರಿ, ಈಗ ನಿನ್ನದು ಬರ್ತ್ಡೇಗೆ ಗಿಫ್ಟ್ ಕೊಟ್ಟದ್ರಲ್ಲಿ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಯಾವುದು? ಅಂದರೆ ಏನು ಗಿಫ್ಟೇ ಮಾಡಲಿಲ್ಲ ಇಲ್ಲಿ ತನಕ ಯಾರು ಸಹ? ಮಾಡಿದ್ರು, ಆದರೆ ಮಾವನದ್ದು ಎಂಥ ಗಿಫ್ಟ್ ಅಂತಾರದು? ಡ್ರೆಸ್. ಡ್ರೆಸ್ಸಾ? ಅದು ಚಂದ ಇತ್ತು, ಇಲ್ಲೆಲ್ಲ ಕೋಟ. ಇದರಲ್ಲಿ ಎಂತ ಇರಲಿಲ್ಲಲ್ಲ ಕೋಟೆಲ್ಲ, ಅದಕ್ಕೆ ಅಷ್ಟು ಇಷ್ಟ ಆಗಿಲ್ಲ ಅಂತಲ್ಲ. ಸರಿ, ಬೆಳಿಗ್ಗೆ ಬೇಗ ಏನು ಮಾಡ್ತೀಯ ಮನೆಯಲ್ಲಿ? ಮನೆಯಲ್ಲಿ ಎದ್ದು ಹೇಳ್ತೇನೆ, ಆಮೇಲೆ ಹಲ್ಲು ಉಜ್ತೇನೆ, ಆಮೇಲೆ ಸ್ನಾನ ಮಾಡಿ ದೀಪ ಇಡ್ತೇನೆ. ಓ, ದೀಪ ಇಡೋದು ನೀನೇ? ಆಮೇಲೆ ಸ್ಕೂಲಿಗೆ ಹೊರಡ್ತೇನೆ. ದೀಪ ಇಡುವಾಗ ಏನು ಪ್ರಾರ್ಥನೆ ಮಾಡ್ತೀಯಾ? ಪ್ರಾರ್ಥನೆ ಸಂಜೆ ಮಾಡೋದು, ಬೆಳಿಗ್ಗೆ ಖಾಲಿ ದೀಪ ಹಚ್ಚಿ ಸೀದಾ ಬರ್ತೀಯ? ಎಂತ ಪ್ರೇ ಮಾಡೋದಿಲ್ಲ, ಏನಿಲ್ಲ? ಅಮ್ಮ ಒಂದು ದೀಪ ಹಚ್ಚಲಿಕ್ಕೆ ಹೇಳಿದ್ದಾರೆ ಅಂತ ಹಚ್ಚೋದು ಬರೋದು. ಆಮೇಲೆ ಅದು ಬತ್ತಿಡ್ತೇನೆ, ಆಮೇಲೆ ಅದು ಬೆಂಕಿ ಪೆಟ್ಟಿಗೆ ಮಾಡ್ತೇನೆ, ಅದನ್ನು ಇಡ್ತೇನೆ. ಆಮೇಲೆ ಎಲ್ಲಿ ಇಡ್ತೀಯ ಬೆಂಕಿ ಪೆಟ್ಟಿಗೆ? ಎಲ್ಲಿ ಇಡ್ತೀಯ ಅಲ್ಲಿ? ಅದೊಂದು ಸ್ಟ್ಯಾಂಡ್ ಉಂಟಾ? ಸರಿ, ಸ್ಟ್ಯಾಂಡಲ್ಲಿ ಇಟ್ಟಿಯಾ? ಮತ್ತೆ ಪ್ರೇ ಏನು ಮಾಡೋದಿಲ್ವಾ? ಪ್ರೇಯರ್ ಸಂಜೆ ಭಜನೆ ಮಾಡ್ತೇನೆ. ಬೆಳಿಗ್ಗೆ ನೀನೀಗ ಜಸ್ಟ್ ದೀಪ ಇಡ್ತಿ ಬರ್ತೀಯ ಹೊರಗಡೆ? ಇಲ್ಲ, ಕೈ ಮುಗಿತೇನೆ. ಕೈ ಮುಗಿಯುವಾಗ ಏನು ಪ್ರೇ ಮಾಡ್ತೀಯಾ? ನನಗೆ ಒಂದು ಒಳ್ಳೆ ಬರೀಲಿಕ್ಕೆ ಓದಲಿಕ್ಕೆಲ್ಲ ಬರಲಿ, ಒಳ್ಳೆ ಮಾರ್ಕ್ ಬರಬೇಕು, ಮತ್ತು ಮಾವನವರಿಗೆಲ್ಲ ಹುಷಾರು ಮಾಡಲಿ, ನನಗೆಲ್ಲ ಹಾಗೆ ಬೇಡ್ಕೊಳ್ತೇನೆ. ಅಮ್ಮನಿಗೇನು ಪ್ರೇ ಮಾಡೋದಿಲ್ವಾ? ಅದೇ ಎಲ್ಲರಿಗೆ ಟೋಟಲ್ ಆಗಿ ಎಲ್ಲ ಪ್ರೇ ಮಾಡೋದು. ಮತ್ತೆ ತಿಂಡಿ ತಿಂದು ಹೊರಡ್ತೀಯಾ? ಯೂನಿಫಾರ್ಮ್ ಎಲ್ಲ ನೀನೇ ರೆಡಿ ಮಾಡ್ಕೊಳ್ತೀಯ ಅಲ್ಲ ಅಮ್ಮ ರೆಡಿ ಮಾಡಿರ್ತಾರ? ಅಮ್ಮ ರೆಡಿ ಹಾಕೋದು ನಾನೇ, ಆದರೆ ರೆಡಿ ಮಾಡಿರೋದು. ಇದು ನಂಗೆ ಗೊತ್ತಿರಲಿಲ್ಲ ನೀನೇ ಹಾಕೊಳ್ತೀಯ ಅಂತ. ಅದು ಸಾಮಾನ್ಯ ಹತ್ರ ಹೇಳಬೇಕಿತ್ತು. ಅಮ್ಮ ಕೆಲಸ ಮಾಡ್ತಿರ್ತಾರೆ. ಎಂತ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎದ್ದು? ಅನ್ನ ಮಾಡ್ತಾರೆ, ಆಮೇಲೆ ಸಾರು, ಆಮೇಲೆ ಒರೆಸ್ತಾರೆ, ತಿಂಡಿ ಮಾಡ್ತಾರೆ. ನೀನಾಗಿದ್ರೆ ಅಮ್ಮನಿಗೆ ಏನು ಹೆಲ್ಪೇ ಮಾಡೋದಿಲ್ಲ ಬೆಳಿಗ್ಗೆ ಎದ್ದು? ಮಾಡ್ತೇನೆ. ಎಂತ ಹೆಲ್ಪ್ ಮಾಡ್ತೀಯಾ? ಬಟ್ಟೆ ಒಗಿತೇನೆ. ಓ, ಬೆಳಿಗ್ಗೆ ಎದ್ದು ಕೂಡಲೇ ಬಟ್ಟೆ ಒಗಿತೀಯಾ? ಆಮೇಲೆ ಬಡಿಸ್ತೇನೆ. ಯಾರಿಗೆ ಬಡಿಸುದು? ಬಟ್ಟೆ ಬಡಿಸ್ತೇನೆ. ಓಕೆ, ಬಟ್ಟೆ ಮಡಿಸ್ತೀಯಾ ಒಣಗಿಸ್ತೀಯಾ? ಒಣಗಿಸ್ತೇನೆ. ಆಮೇಲೆ ಮಡಿಸ್ತೇನೆ, ಆಮೇಲೆ ಇದ್ರೆ ಒಂದೊಂದ್ಸಲ ಒರೆಸ್ತಿ. ಮತ್ತೆ ಸಂಜೆ ಏನೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಸಂಜೆ ಒಂದೊಂದ್ಸಲ ಅದು ಪಲಾವ್ಗೆ ರೆಡಿ ಮಾಡ್ತಾರಲ್ಲ, ಆಮೇಲೆ ನನಗೆ ಅದು ಕಟ್ ಮಾಡಲಿಕ್ಕೆ ಕೊಡಲ್ಲ, ಅದು ಅಜ್ಜನ ಹತ್ರ ಕೊಡ್ತಾರೆ, ಅದು ತಾಗ್ತದಲ್ಲ. ಹೌದು, ನಿನ್ನ ನಂಬುದು ಹೇಗೆ? ಆಮೇಲೆ ಬೆಳಿಗ್ಗೆ ಏನು ಪಲಾವ್ ಇದ್ದರೆ ನಾವು ಇದು ಬಟಾಣಿ ಎಲ್ಲ ಚೂಲಿ ತೆಗೆದು ಕೊಡ್ತೇನೆ. ಮತ್ತೆ ಊಟ ಎಲ್ಲ ನೀನೇ ಮಾಡ್ತೀಯ ಅಲ್ಲ ಅವರು ಅಮ್ಮ ಮಾಡಿಸ್ಬೇಕಾ? ನೀನೇ ಮಾಡ್ತೀಯ. ಸೊ ಅಮ್ಮನಿಗೆ ಏನಾದರೂ ಇಲ್ಲಿ ತನಕ ಗಿಫ್ಟ್ ಮಾಡಿದ್ಯಾ? ಇಲ್ವಾ? ಜಸ್ಟ್ ಒಂದು ಚಾಕ್ಲೇಟ್ ಕೂಡ ಕೊಡಿಸ್ಲಿಲ್ವಾ? ಇಲ್ವಾ? ಸರಿ, ಈಗ ಒಂದು ದಿವಸದ ಮಟ್ಟಿಗೆ ನೀನೇ ಅಮ್ಮ ಆದ್ಯಾ ಅಂತ ಅನ್ಕೋ, ಓಕೆನಾ? ಅಮ್ಮ ಏನೆಲ್ಲ ವರ್ಕ್ ಮಾಡ್ತಾರೆ ಅದನ್ನು ನೀನು ಹೇಗೆ ಮೇಂಟೈನ್ ಮಾಡ್ತೀಯಾ? ಅಂದರೆ ಈಗ ನೀನೇ ಅಮ್ಮ, ಲೈಕ್ ಅಮ್ಮಗೆ ಏನೆಲ್ಲ ತುಂಬ ವರ್ಕ್ ಮಾಡ್ತಾರೆ ಅಲ್ವಾ? ಟೈಮ್ ಎಲ್ಲ ಮ್ಯಾನೇಜ್ ಮಾಡಿ ನಿಮಗೆ ಓದಿಸ್ತಾರೆ, ನಿಮಗೆ ಟಿಫಿನ್ ರೆಡಿ ಮಾಡ್ತಾರೆ. ಸೊ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯಾ? ನಾನು ಒಂದು ಟಿಫಿನ್ ಎಲ್ಲ ರೆಡಿ ಮಾಡ್ತೇನೆ, ಆಮೇಲೆ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡ್ತೇನೆ, ಆಮೇಲೆ ತಿಂಡಿ ಎಲ್ಲ ಕೊಡ್ತೇನೆ. ಬೇರೆ ಏನು ಮಾಡೋದಿಲ್ಲ? ಕೆಲಸಕ್ಕೆಲ್ಲ ಹೋಗೋದಿಲ್ಲ? ಮನೆಯಲ್ಲೇ ಇರ್ತಿ? ಅಲ್ಲಲ್ಲ, ಕೆಲಸಕ್ಕೆ ಮೆಡಿಕಲ್ ಕೆಲಸಕ್ಕೆ ಹೋಗೋದಿಲ್ಲ? ಟೀಚರ್ ಆಗ್ಬೇಕಂತಿದ್ಯಾ? ಓಕೆ, ಯಾವ ಟೀಚರ್ ಥರ ಆಗಬೇಕು ಅಂತಿದ್ಯಾ? ಅಂದರೆ ಪ್ರೈಮರಿ ಟೀಚರ್. ಪ್ರೈಮರಿ ಅಲ್ಲ, ನಿಮ್ಮ ಟೀಚರ್ ಯಾರಾದರೂ, ಈಗ ನಿಮಗೆ ಒಬ್ಬರು ಟೀಚರ್ ತುಂಬ ಇಷ್ಟ ಆಗಿರ್ತಾರೆ ಅಲ್ವಾ? ಅದು ಯಾವ ಟೀಚರ್ ಥರ ಆಗಬೇಕು ಅಂತಿದ್ಯಾ? ಒಂದು ಮ್ಯಾಥ್ಸ್ ಮ್ಯಾಮಾ? ಮ್ಯಾಥ್ಸ್ ಇಷ್ಟ ಇಲ್ಲಲ್ಲ? ಮ್ಯಾಥ್ಸ್. ಅದಕ್ಕೆ ಸಪೋಸ್ ಈಗ ನೀನು ಟೀಚರ್ ಆದ್ಯಾ ಅಂತ ಅನ್ಕೋ, ಹೇಗೆ ಕ್ಲಾಸ್ ಮೇಂಟೈನ್ ಮಾಡ್ತೀಯಾ? ಅಂದರೆ ಒಳ್ಳೆಯದಾಗಿ ಓದಿ ಎಲ್ಲ ಮಾರ್ಕ್ ಬರಬೇಕಾಗ. ಈಗ ಓದಲಿಲ್ಲಪ್ಪ, ಹಾಗೆ ಏನು ಮಾಡ್ತೀಯಾ? ಹೊಡಿತೇನೆ. ಹೊಡಿಲಿಕ್ಕಿಲ್ಲ ಈಗ ಸ್ಕೂಲಲ್ಲಿ, ಅದು ಗೊತ್ತಿಲ್ಲ ನಿಮಗೆ? ರೂಲ್ಸ್ ಉಂಟಲ್ಲ ಹೊಡಿಬಾರ್ದು ಅಂತ. ಮತ್ತೆ ಬರ್ತಾರೆ ಪೇರೆಂಟ್ಸ್,
ಬೈತೇನೆ. ಎಂತ ಬೈತೀಯ? ಪೇರೆಂಟ್ಸಿಗೆ ಅದು ಬೈತೀಯ? ಟೀಚರ್ಸ್ನವರು ಬೈಲಿಕ್ಕೆ ಬೈತಾರಲ್ಲ, ಟೀಚರ್ಸ್ನವರೆಲ್ಲ ಹೊಡಿತಾರೆ. ಹೌದು, ಈಗ ಪೇರೆಂಟ್ಸ್ ಜೋರು ಇರ್ತಾರಪ್ಪ, ಹಾಗೆ ಏನು ಮಾಡ್ತೀಯಾ? ಆಗ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆಂತ, ನಿನ್ನ ಸ್ಟೂಡೆಂಟ್ಸ್ ಎಲ್ಲ ಪಾಸ್ ಆಗಲೇಬೇಕಲ್ಲ, ಏನು ಪನಿಷ್ಮೆಂಟ್ ಕೊಡ್ತೀಯಾ? ಪನಿಷ್ಮೆಂಟ್ ಬಿಸಿಲಲ್ಲಿ ನಿಲ್ಲಿಸ್ತೇನೆ. ಓ ದೇವ, ಮತ್ತೆ ತಲೆ ತಿರುಗಿ ಬಿದ್ದರೆ ಮನೆ ಕರ್ಕೊಂಡೋಗಿ ಬಿಟ್ಟು ಬರ್ತೇನೆ ನೀನೇ? ಹೌದಾ? ನಮಗೆ ಹಾಗೇನೆ ಮಾಡೋದು. ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಲಿದ್ರೆ ಬಿಸಿಲಲ್ಲಿ ನಿಲ್ಲಿಸುದಾ? ಮತ್ತೆ ನಿಮ್ಗೆ ಅಸೆಂಬ್ಲಿ ಅವರೆಲ್ಲ ಏನು ಮಾಡ್ತಾರೆ? ಅಸೆಂಬ್ಲಿಯಲ್ಲಿ ನಿಲ್ಲಿಸ್ತಾರೆ ಅಷ್ಟೇ. ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ, ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿಂದು ಫೇವ್ರೆಟ್ ಹಾಬಿ ಯಾವುದು? ಹಾಬಿ ಡ್ಯಾನ್ಸ್ ಮಾಡ್ತಾ ಇರ್ತೀಯ ಜಾಸ್ತಿ ಮನೆಯಲ್ಲಿ? ಡ್ಯಾನ್ಸ್. ಮತ್ತೆ ಸಿಂಗಿಂಗ್. ಇದಕ್ಕೆಲ್ಲ ನಿಮಗೆ ಯಾರು ರೋಲ್ ಮಾಡೆಲ್? ಅಂದರೆ ನಾನು ಇವರ ಥರ ಸಾಂಗ್ ಹಾಡಬೇಕು, ಇವರನ್ನು ನೋಡಿ ನಾನು ಇನ್ಸ್ಪೈರ್ ಆದೆ. ಪಿಕ್ಚರ್ ಆ್ಯಕ್ಟರ್. ಯಾರದು ಪಿಕ್ಚರ್ ಆ್ಯಕ್ಟರ್? ನೀನೆಯಾ? ನಿನಗೆ ನೀನೇ ಹೀರೋಯಿನಾ? ಮತ್ತು ಹೀರೋ ಯಾರು ನಿನಗೆ? ಯಾರು? ಓ, ಇದು ಖಾಲಿ ಹೀರೋಯಿನ್ ಬೇಸ್ಡ್ ಮೂವಿ. ಯಾವುದು ನಿಂದು ಫೇವ್ರೆಟ್ ಮೂವಿ? ಇದು ಮೂವಿ ನೆನಪಿಲ್ಲ. ನೋಡಿದ್ಯಾ ಮೂವಿ? ಕಾಂತಾರವ. ಎಷ್ಟು ಸಲ ನೋಡಿದ್ಯಾ ಕಾಂತಾರ ಮೂವಿ? ಟಿವಿಯಲ್ಲೆಲ್ಲ ಬಂದಿತ್ತಲ್ಲ. ಒಂದು 3 ಒಂದ್ಸಲ ಅಲ್ಲಿ ಟಾಕೀಸಲ್ಲಿ ನೋಡಿ, ಮತ್ತೆ ಎರಡು ಸಲ ಮೊಬೈಲಲ್ಲಿ ನೋಡಿದ್ದೆ. ಟಾಕೀಸಲ್ಲಿ ನೋಡೋ ಹೆದರಿಕೆ ಆಗಿತ್ತಾ? ಎಂತ ಮಾಡಿದ್ಯಾ ಹೆದರಿಕೆ ಆದಾಗ? ಹೆದರಿಕೆ ಆದಾಗ ಅಮ್ಮನನ್ನೆಲ್ಲ ಇಟ್ಕೊಳ್ತಿದ್ದೆ. ಎಲ್ಲಿ ಹೋದದ್ದು ಮೂವಿ ನೋಡಲಿಕ್ಕೆ? ಉಡುಪಿಗ? ನಿಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಈಗ ಓದೋದು ಬರೆಯೋದೆಲ್ಲ ಬಿಟ್ಟು ಬೇರೆ ಏನಿದೆ ನಿಮಗೆ? ಡ್ಯಾನ್ಸ್ ಮಾಡ್ತೀಯಾ? ಟೀಚರ್ ಆಟ ಆಡ್ತೀಯಾ? ಏನು ಮಾಡ್ತೀಯಾ ಟೀಚರ್ ಆಟ ಆಡುವಾಗ? ನಾನು ಕೆಲವು ಪಾಠ ಮಾಡ್ತೇನೆ. ಎಂತ ಸಾರಿ ಎಲ್ಲ ಉಟ್ಕೊಳ್ತೀಯಾ? ಇಲ್ಲ, ಡ್ರೆಸ್ ಎಲ್ಲ ಇರ್ತೀಯಾ? ಟೀಚರ್ ಸಾರಿ ಉಡ್ತಾರಲ್ಲ, ಈ ಸಾರಿ ಉಡೋದಿಲ್ಲ? ಸಾರಿ ಉಡೋದು ಟೀಚರ್. ಆಮೇಲೆ ನನ್ನ ಬುಕ್ ಉಂಟಲ್ಲ, ಅದರಲ್ಲಿ ಓದೋದಾಗೇನೆಲ್ಲ ಟೀಚರ್ ಅದೆಲ್ಲ ಹೇಳ್ತೇನೆ ಪಾಠ. ಜಾಸ್ತಿಯಾಗಿ ಯಾವ ಟೀಚರ್ ಥರ ಮಾಡ್ತೀಯಾ? ಮ್ಯಾಥ್ಸ್ ಟೀಚರ್ ಆಗಿ. ಅವರು ಅಷ್ಟು ಒಳ್ಳೆ ಪಾಠ ಮಾಡ್ತಾರಾ? ಅವ್ರದ್ದೇನು ಫೇವ್ರೆಟ್ ಡೈಲಾಗ್ ಏನಾದರೂ ಇರ್ತದೆ? ಈಗ ಕೆಲವರಿಗೆ ಬೈತಾನೇ ಇರ್ತಾರೆ, ಕೆಲವರು ಏನಾದರೂ ಒಂದು ಪರ್ಟಿಕ್ಯುಲರ್ ಅವರದ್ದು ಡೈಲಾಗ್ ಇರ್ತದಲ್ಲ, ಏನದು ಅವರ ಡೈಲಾಗ್? ಎಂತ ಸಲ ಅವರೊಂದು ಚೇಂಜಸ್ ಅಂದರೆ ಬೇರೆಯವರಿಗಿಂತ ಅವ್ರು ಡಿಫ್ರೆಂಟ್. ಅದೇ ಯಾಕೆ ಅಂತ ಕೇಳಿದ್ದು ನಾನು, ಹೇಗೆ ಡಿಫ್ರೆಂಟ್ ಅಂತ? ಗೊತ್ತಿಲ್ಲ. ಮತ್ತೆ ನಿಮಗೆ ಕನ್ನಡ ಟೀಚರ್ ಒಳ್ಳೆ ಅಲ್ವಾ? ಒಳ್ಳೆದಿದ್ದಾರೆ, ಆದರೆ ಅವರು ಸ್ವಲ್ಪ ಬೈತಾನೆ ಇಡ್ತಾರೆ. ಕ್ಲಾಸ್ ಟೀಚರ್ ಅಲ್ಲ, ಇವರು ನಿಮಗೆ ಬೈಯೋದಿಲ್ಲ ಇರಬೇಕು ಮೇ ಬಿ. ಮ್ಯಾಥ್ಸ್ ಟೀಚರ್ ಬೈತಾರೆ, ಹೊಡಿತಾರೆ ಹೊಡೆದ್ರೆ ಬಿಡೋದಿಲ್ಲ ಅವರು. ಅಂದರೆ ಅವರು ಪಾಪ ಜೋಡಿಸಿದ್ದಾರೆ ಹಾಗೆ. ನೀನು ಯಾವಾಗಾದರೂ ಪೆಟ್ಟು ತಿಂದಿದ್ಯಾ? ಒಂದೆರಡು ಸಲ. ಏನು ತಪ್ಪು ಮಾಡಿದ್ಯಾ? ನಾನು ಅದೊಂದು ಹೋಮ್ವರ್ಕ್ ಮಾಡಲಿಲ್ಲ, ಅದು ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ, ಅದಕ್ಕೆ. ಗೊತ್ತಾಗಲಿಲ್ಲ ಅಂದರೆ ಅಮ್ಮನ ಹತ್ರ ಕೇಳಬೇಕಿತ್ತಪ್ಪ. ನಿಮ್ಮದು ಎಂತ ವಾಟ್ಸಪ್ ಗ್ರೂಪ್ ಎಲ್ಲ ಉಂಟಾ? ಹೇಗೆ ಅದರಲ್ಲಿ ಎಂತೆಲ್ಲ ಹೋಮ್ವರ್ಕ್ ಎಲ್ಲ ಇದನ್ನು ರಿಮೈಂಡರ್ ಮಾಡ್ತಾರೆ? ಎಕ್ಸಾಮ್ ಎಲ್ಲ ಬಂದದ್ದಕ್ಕೆ ಹಾಕ್ತಾರೆ, ಆಮೇಲೆ ರಜೆ ಸಿಕ್ಕಿದ್ದಕ್ಕೆಲ್ಲ ಹಾಕ್ತಾರೆ. ಆಮೇಲೆ ನಮಗೆ ಯಾವಾಗೆಲ್ಲ ಇರ್ತದೆ ರಜೆ ಪ್ರೋಗ್ರಾಮ್ ಅದೆಲ್ಲ ಹಾಕ್ತಾರೆ. ನಿಮಗೆ ಯೂನಿಫಾರ್ಮ್ ಯಾವ ಥರ? ಯೂನಿಫಾರ್ಮ್ ಪಿಂಕ್, ಸೋಮವಾರ ಪಿಂಕ್, ಮಂಗಳವಾರ ಬ್ಲೂ, ಹಾಗೆ ರೊಟೇಷನಾ? ಮತ್ತು ಸ್ಯಾಟರ್ಡೆ ಕಲರ್ಸಾ? ಎಂತೆಲ್ಲ ಮಾಡ್ತಾರೆ ಸ್ಯಾಟರ್ಡೆ? ನಿಮಗೆ ಕ್ಲಾಸಸ್ ಇರ್ತದಾ ಅಲ್ಲ ಆ್ಯಕ್ಟಿವಿಟೀಸ್ ಏನಾದರೂ ಇರ್ತದಾ? ಅಂದರೆ ಟೀಚರ್ ಬರೋದಿದ್ದರೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಏನು ಆ್ಯಕ್ಟಿವಿಟೀಸ್? ಅಂದರೆ ಕ್ರಾಫ್ಟ್ ಎಲ್ಲ ಮಾಡಲಿಕ್ಕೆ ಇರುತ್ತೆ.
ಈಗ ನಮಗೆ 2 ಸಂಜೆ ತನಕ ಸ್ಕೂಲ್, ಆದರೆ 2 ಪೀರಿಯಡ್ ಇಲ್ಲ, 2 ಪೀರಿಯಡ್ ಮಾತ್ರ. ಹಾಗೆ ಟೋಟಲ್ 4 ಪೀರಿಯಡ್, ಹಾಂ ಅದರಲ್ಲಿ 2 ಅವರ್ ಮಾತ್ರ. ಹಾಂ, ಅದ್ಯಾಕೆ ಹಾಗೆ? ಮತ್ತೆ ಉಳಿದದ್ದು ಅದು ಕ್ರಾಫ್ಟ್ ಫ್ರೀ. ಎಂತ ಮಾಡ್ತಾರೆ ಕ್ರಾಫ್ಟಲ್ಲಿ? ಕ್ರಾಫ್ಟ್ ನಾನು ಒಂದೊಂದ್ಸಲ ಡ್ರಾಯಿಂಗ್ ಮಾಡ್ತೇನೆ, ಒಂದೊಂದ್ಸಲ ಕ್ರಾಫ್ಟ್ ಮಾಡ್ತೇನೆ. ಕ್ರಾಫ್ಟಿಗೆ ಸಪ್ರೇಟ್ ಟೀಚರ್ ಇದ್ದಾರಾ? ಇಲ್ಲ, ಮತ್ತೆ ಕ್ಲಾಸ್ ಟೀಚರ್ ಬರ್ತಾರೆ. ಇಂಥ ಕ್ರಾಫ್ಟ್ ಮಾಡೋದೆಲ್ಲ ಹೇಳಿ ಕೊಡೋದಿಲ್ಲ, ನಿಮ್ಗೆ ಏನು ಬೇಕು ಅದು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ ಅಂತ. ಸೊ ಈಗ ನಿಮಗೆ ಎಷ್ಟು ಈಗ ನಿಂಗೆ ಏಜ್ ಎಷ್ಟು? ನನಗೆ 9 ಇಯರ್ಸ್ ಆಯಿತು. ಈ 9 ಇಯರ್ಸಲ್ಲಿ ನಿನಗೆ ನಿನ್ನ ಜೀವನದಲ್ಲಿ ಆದ ಮೋಸ್ಟ್ ಮೆಮೊರೇಬಲ್ ಅಂದರೆ ತುಂಬ ಖುಷಿಯಾದ ಕ್ಷಣ ಯಾವುದು? ತುಂಬ ಖುಷಿಯಾದ ಕ್ಷಣ ಅಂದರೆ ನಿಂಗೆ ಏನಾದರೂ ನೋಡಿ ಹಬ್ಬ ಚಿಕ್ಕದಿರುವಾಗ ಏನೋ ಒಂದು ಸಣ್ಣ ಗಿಫ್ಟ್ ಕೊಟ್ಟಿರ್ತಾರೆ, ಅದು ಖುಷಿ ಇರ್ತದೆ. ಇಲ್ಲ ನಿನ್ನ ಕಸಿನ್ಸ್ ಜೊತೆ ಹೋದದ್ದು ಏನಾದರೂ ಖುಷಿ ಇರ್ತದೆ. ಸೈಕಲ್ ಎಂತ ಮಾಡಿದ್ವಿ? ಸೈಕಲ್ ಬೀಳಿಸಿದ್ಯಾ ಅಂತಲ್ಲ? ಎಲ್ಲಿ ಬೀಳಿಸಿದ್ದಿ? ಅಮ್ಮ ಗಿಫ್ಟ್ ಕೊಟ್ಟದ್ದು. ಎಷ್ಟನೇ ಏಜಲ್ಲಿ? ಅಂದರೆ ಎಷ್ಟನೇ ಬರ್ತ್ಡೇ ಕೊಟ್ಟಿದ್ರು? 5 ಇಯರ್ಸಿಗ? ಮತ್ತು ಬೇರೆ ಯಾರು ಬೇರೆ ಏನು ಮೂಮೆಂಟ್ಸ್ ಇಲ್ಲ ನೆನಪಿರುವಂಥದ್ದು? ಸರಿ, ನೀನು ಅಮ್ಮನಿಗೆ ಮೂಗು ಚುಚ್ಚಿದ್ರಾ? ನಿಮಗೆ ನೋವಾಗಲಿಲ್ವಾ? ನೋವಾಗಲಿಲ್ವಾ? ನೋವಾಗಿದೆ, ಆದರೆ ಅದು ಕ್ಯಾರ್ ಇಲ್ಲ. ಖುಷಿ ಆಯಿತು. ನೋವಾದ್ಲಿ ಸಹ ನಿಮಗೆ ಖುಷಿ ಆಯಿತು. ಸರಿ, ನಿನಗೆ ತುಂಬ ಬೇಜಾರಾದದ್ದು? ಅಮ್ಮ ಬೈದಾಗ ಬೇಜಾರಾಗಿತ್ತ? ಅಮ್ಮ ಜಾಸ್ತಿ ಏನಂತ ಬೈತಾರೆ ನಿಮಗೆ? ನಾನು ತಂಟೆ ಮಾಡಿದ್ದಕ್ಕೆಲ್ಲ ಬೈತಾರೆ. ನಾನು ಬೇಕಂತೆಲ್ಲ ಬೈದ್ರೆ ಅದಕ್ಕೆಲ್ಲ ಬೈತಾರೆ. ನೀ ಅಮ್ಮನಿಗೆ ಬೈತ್ಯಾ? ನಗಾಡ್ತಾಳೆ ಬೈತ್ಯಾ ಅಂತ ಕೇಳಿದ್ರೆ. ಎಂತ ಬೈಯುದು ಅಮ್ಮನಿಗೆ ನೀನು? ಬೈಲಿಲ್ಲ, ಅಂದರೆ ತಂಟೆ ಮಾಡುವಾಗ ಅವ್ರು ನನಗೆ ಬೈತಾರಲ್ಲ, ಅವಾಗ ಸ್ವಲ್ಪ ಎದುರು ಮಾತಾಡ್ತೀನಿ, ಅದಕ್ಕೆ ಬೈತಾರೆ. ಮತ್ತೆ ಯಾರು ರಾಜಿ ಆಗೋದು? ನೀನೇ ರಾಜಿ ಆಗ್ತಿ, ಅಮ್ಮ ಬಂದು ರಾಜಿ ಆಗ್ತಾರೆ? ಹೇಗೆ ರಾಜಿ ಆಗ್ತಾರೆ? ನಾನು ಅದಕ್ಕೆ ಸಾರಿ ಅಂತ ಕೇಳ್ತೇನೆ, ಅದಕ್ಕೆ ಅವರು ಸಾರಿ ಅಂತ ಕೇಳ್ತಾರೆ. ಓ, ಇಬ್ರು ಸಾರಿ ಕೇಳಿ ಅಲ್ಲೇ ಮುಗ್ದೋಯ್ತು. ಮತ್ತೆ ಅಜ್ಜಿಗೆ ಬೈತೀಯಾ? ಇಲ್ಲ, ಇಲ್ವಾ? ಸರಿ, ಏನಾದರೂ ಸಾಂಗ್ಸ್ ಏನಾದರೂ ಹಾಡ್ತೀಯಾ? ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೇನೆ, ಆದರೆ ನೆನಪಾಗಿದೆ. ಓ, ಮತ್ತೇನು ನೆನಪಿದೆ ಈಗ ನಿಮಗೆ? ಏನು ನೆನಪಿಲ್ವಾ? ಊಟ ಮಾಡಿ ಅಲ್ಲ ತಿಂಡಿ ಎಲ್ಲ ತಿನ್ನಲಿಕ್ಕೆ ನೆನಪಾಗ್ತದ? ಅದು ನೆನಪಾಗ್ತದ ಅಂತಲ್ಲ? ಡ್ಯಾನ್ಸ್ ನನಗೆ ಇತ್ತು, ಆದರೆ ನೆನಪಾಗಿದೆ ಸ್ವಲ್ಪ. ಹೌದಾ? ನಿಂದು ಸ್ಕೂಲ್ ಯಾವುದಂತ ನೆನಪುಂಟಾನೆ? ಅದು ಸಹ ಮರ್ತೋಗಿದ? ಉಂಟು. ಫಸ್ಟ್ ಅದ್ದಾ? ಅಲ್ಲಲ್ಲ, ಈಗ ಅಲ್ಲ, ನಿಮಗೆ ಮರ್ತೋಗಿದೆ ಅಂತ ಹೇಳಿದ್ಯಲ್ಲ ಡ್ಯಾನ್ಸ್ ಎಲ್ಲ, ಹಾಗೆ ಸ್ಕೂಲೆಲ್ಲ ಮರ್ತೋಗಿದ, ಮನೆ ಮರ್ತೋಗಿದ, ಆ ಥರ ಕೇಳಿದ್ ನಾನು. ನೆನಪಿರ್ತದಲ್ಲ? ನಿನ್ನ ಹೆಸರೇನು ಹೇಳು, ಅದು ನೆನಪುಂಟ ನೋಡುವ? ಮಾಧ್ವಿ. ಹಾಂ, ನೆನಪುಂಟು. ಮತ್ತು ನಿಂದು ಫೇವ್ರೇಟ್ ಚಾಕ್ಲೇಟ್? ಡೈರಿ ಮಿಲ್ಕ್. ಒಂದ್ಸಲಕ್ಕೆ ಎಷ್ಟು ಚಾಕ್ಲೇಟ್ ತಿಂತೀಯಾ? ಒಂದ್ಸಲಕ್ಕೆ 2. ಹಾಂ. ಇಲ್ಲಿ ತನಕ ಯಾರು ಜಾಸ್ತಿ ಚಾಕ್ಲೇಟ್ ನಿಮಗೆ ತೆಗೆಸಿ ಕೊಟ್ಟದ್ದು? ಮಾವವಾ? ಅಮ್ಮ ತೆಗೆಸಿ ಕೊಡೋದಿಲ್ಲ? ಅಮ್ಮ ಜಾಸ್ತಿ ತೆಗೆಸಿಕೊಡಲ್ಲ, ಮಾವನವರು ತೆಗೆಸಿ ಕೊಡ್ತಾರೆ. ಹೋಟೆಲ್ಗೆ ಹೋದಾಗ ಯಾವುದು ಫುಡ್ ಜಾಸ್ತಿ ಆರ್ಡ್ರ್ ಮಾಡ್ತೀಯಾ? ದೋಸೆ. ಮನೇಲಿ ದೋಸೆ ಮಾಡೋದಿಲ್ವಾ? ಮಾಡ್ತಾರೆ, ಆದರೆ ಮಸಾಲೆ ದೋಸೆ. ಹೌದಾ? ಮಸಾಲೆ ದೋಸೆಲಿ ಏನು ಸ್ಪೆಷಲ್ ಅಂತದ್ದು? ಅಂದರೆ ಅದರಲ್ಲಿ ತಿನ್ನಲಿಕ್ಕೆಲ್ಲ ಟೇಸ್ಟ್ ಇರುತ್ತಲ್ಲ, ಅದಕ್ಕೆ. ಓಕೆ, ಬೇರೆ ದೋಸೆಯಲ್ಲಿ ಇರೋದಿಲ್ಲ? ಅದು ಮನೆಯಲ್ಲಿ ಮಾಡ್ತಾರಲ್ಲ. ಮಸಾಲೆ ದೋಸೆ ಸಹ ಮನೆಯಲ್ಲಿ ಮಾಡಲಿಕ್ಕೆ ಹೇಳ್ಬೇಕಪ್ಪ. ಅಮ್ಮ ಮಾಡೋದಿಲ್ಲ, ಕಲೀಲಿಕ್ಕೆ ಹೇಳ್ಬೇಕು. ಮ್ಯಾಗಿ ತಿನ್ನೋದಿಲ್ವಾ? ತಿಂತಾನೆ. ಮ್ಯಾಗಿ ಇಷ್ಟ ಅಲ್ವಾ? ಇಷ್ಟ ಉಂಟು. ಮತ್ತು ಐಸ್ ಕ್ರೀಮ್ ಇಷ್ಟ ಉಂಟು. ನಿಂದು ಫೇವ್ರೇಟ್? ಗಡ್ಬಡ್. ಓ, ಗಡ್ಬಡ್. ಎಲ್ಲಿ ಹೋಗಿದೆ ಐಸ್ ಕ್ರೀಮ್ ಪಾರ್ಲರ್ಗೆ ಇಲ್ಲಿ ತನಕ? ಅಲ್ಲಿ ಉಡುಪಿಗೆ. ಅದೇ ಉಡುಪಿಗೆ ಗೊತ್ತಾಯ್ತು ನನಗೆ, ಎಲ್ಲಿ ಹೋಗಿದ್ಯಾ ಅಂತ ಆಗಬೇಕಲ್ಲ? ಹೋಟೆಲ್ಗೆ. ಓ, ಹೋಟೆಲಲ್ಲಿ. ನೀನು ಆರ್ಡ್ರ್ ಮಾಡ್ತೀಯ ಅಲ್ಲ ಅಮ್ಮ ಆರ್ಡ್ರ್ ಮಾಡೋದಾ? ನಾನೇ. ಅಮ್ಮನಿಗೆ ಅಮ್ಮ ನೋಡ್ತಾರೆ, ಆಮೇಲೆ ನಾನು ಒಂದೊಂದು ಸಲ ಫುಡ್ ಸಲಾಡ್ ತಗೊಳ್ಳಿ. ನನಗೆ ಗಡ್ಬಡ್ ತಿನ್ಲಿಕ್ಕಾಗಲ್ಲ, ಆದರೆ ಇಷ್ಟ, ಅದಕ್ಕೆ ನನಗೆ ತಿನ್ಲಿಕ್ಕಾಗಲ್ಲ, ಅದಕ್ಕೆ ನಾನು ಫುಡ್ ಸಲಾಡ್ ತಗೊಳ್ತೇನೆ. ಮ್ಯಾಂಗ್ಳೂರೆಲ್ಲ ಹೋಗ್ಲಿಲ್ವಾ? ಇಲ್ಲ. ಮತ್ತು ನೀನು ರಜೆಲೆಲ್ಲ ಎಲ್ಲಿಗೆ ಹೋಗಿದ್ಯಾ? ಅಪ್ಪನ ಮನೆಗೆ ಹೋಗಿದ್ದೇನೆ, ಆಮೇಲೆ ಪಾರ್ಕ್, ಬೀಚ್. ಜಾಸ್ತಿ ಹೋಗಿಲ್ಲ. ಪಾರ್ಕ್. ಎಲ್ಲಿಗೆ? ತಿಮ್ಮಕ್ಕ ಪಾರ್ಕ್.
ಓಕೆ, ಅಲ್ಲಿ ಏನೆಲ್ಲ ಇತ್ತು? ಅಲ್ಲಿ ಜಾರ್ಮಂಡಿ, ಆಮೇಲೆ ಅಲ್ಲೊಂದು ಜೋಕಾಲಿತ್ತು ದೊಡ್ಡ, ಆಮೇಲೆ ಒಂದು ಕಾಡು ಥರ ಇತ್ತು. ಆಮೇಲೆ ಅಜ್ರಕಟ್ ಪಾರ್ಕಿಗೆ ಹೋಗಿದೆ, ಅಲ್ಲಿ ಜಾರ್ಮಂಡಿ ಇತ್ತು, ಆಮೇಲೆ ಗಿಡಗಳೆಲ್ಲ ಇತ್ತು, ತುಂಬ ಮಕ್ಕಳಿದ್ರು. ಹಾಗೆ. ಯಾರೆಲ್ಲ ಹೋದದ್ದು? ಅಜ್ರಕಟ್ ಪಾರ್ಕಿಗೆ ನಾನು ಮತ್ತು ಅತ್ತೆ ಮತ್ತು ಇನ್ನೊಂದು ಇದ್ಲು ತಂಗಿ. ಆಮೇಲೆ ತಿಮ್ಮಕ್ಕ ಪಾರ್ಕಿಗೆ ಮಾವ ಮತ್ತು ಅತ್ತೆ ಒಟ್ಟಿಗೆ ಹೋದದ್ದು. ನಾನು. ನೀನು ಮತ್ತೆ ಬೀಚಿಗೆಲ್ಲ ಯಾರು ಜಾಸ್ತಿ ಕರ್ಕೊಂಡು ಹೋಗೋದು? ಬೀಚಿಗೆ ಮಾವ. ಅಮ್ಮ ಕರ್ಕೊಂಡು ಹೋಗೋದೇ ಇಲ್ವಾ ಹಾಗಿದ್ರೆ ಎಲ್ಲಿಗೆ? ಅಮ್ಮ ಕೆಲಸ ಇರ್ತದಲ್ಲ, ಅದಕ್ಕೆ ರಜೆಯಲ್ಲಿ ಒಮ್ಮೊಮ್ಮೆ ಇಲ್ಲಿ ಉಡುಪಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತೆ ನೀನು ಫ್ರೆಂಡ್ಸ್ ಜೊತೆ ಎಲ್ಲ ಎಲ್ಲಿಗೆ ಹೋಗೋದಿಲ್ವಾ? ಇಲ್ಲ. ನಿಮಗೆ ಫ್ರೆಂಡ್ಸೇ ಇಲ್ವಾ? ಇದ್ದಾರೆ, ಹೋಗಿ ಅವಳ ಹೆಸರು ಎಂತ? ಅಕ್ಸ. ನಿನ್ನ ಬೆಸ್ಟ್ ಫ್ರೆಂಡ್ ಅವಳೆಯಾ? ಸ್ಕೂಲ್ ಸಹ ನಿನ್ನ ಜೊತೆ ಹೋಗೋದು ಅವಳು? ಸ್ಕೂಲು ಬೇರೆ, ಕ್ಲಾಸಲ್ಲಿ ಒಟ್ಟಿಗೆ ಇರ್ತೇವೆ, ಮತ್ತು ಬರುವಾಗ ಸಹ ಒಟ್ಟಿಗೆ ಬರೋದು. ಇಲ್ಲಿ ತನಕ ನಿನ್ನ ಬಗ್ಗೆ ಅಮ್ಮನಿಗೆ ಗೊತ್ತಿಲ್ಲದ ಪೋಖರಿ ಏನಾದರೂ ಮಾಡಿದ್ಯಾ ಸ್ಕೂಲಲ್ಲಿ? ಇಲ್ಲ. ಮಾಡಿರ್ಬೋದು. ಇಲ್ಲ. ಆದರೆ ಈಗ ಅಮ್ಮನಿಗೆ ಗೊತ್ತಾಗ್ತದಲ್ಲ, ಮತ್ತೆ ಬೈದರೆ ಮನೆಗೆ ಹೋದ್ಮೇಲೆ ಅಲ್ವಾ? ಇಲ್ಲಿ ತನಕ ನಿನ್ನ ಬಗ್ಗೆ ಕಂಪ್ಲೇಂಟೇ ಬರಲಿಲ್ವ ಸ್ಕೂಲಲ್ಲಿ? ಇಷ್ಟೊತ್ತಿಗೆ ಬರಲಿಲ್ಲ, ಇನ್ನು ಪೇರೆಂಟ್ಸ್ ಮೀಟಿಂಗ್ ನೋಡಬೇಕು. ಡೌಟ್ ಉಂಟು. ಓಕೆ, ಫ್ಯೂಚರಲ್ಲಿ ಟೀಚರ್ ಆಗಬೇಕು ಅಂತ ಇದೆಯಾ? ಆಲ್ ದ ಬೆಸ್ಟ್. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.